ಲಾಕ್ಡೌನ್ನಿಂದ ಸುದೀರ್ಘಾವಧಿಗೆ ಭಕ್ತರ ದರ್ಶನಕ್ಕೆ ತೆರೆಯದ ದೇವಸ್ಥಾನಗಳು ಜೂನ್ 8ರಿಂದ ಮತ್ತೆ ಭಕ್ತರ ಪ್ರವೇಶಕ್ಕೆ ಅವಕಾಶವನ್ನ ನೀಡಲಿದ್ದು, ಅದರಂತೆ ಮಂಗಳೂರಿನಲ್ಲಿಯೂ ಬಹುತೇಕ ದೇವಸ್ಥಾನಗಳಲ್ಲಿ ಭಕ್ತರ ಸ್ವಾಗತಕ್ಕೆ ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದಕ್ಕೆ ಬೇಕಾದ ಸಿದ್ಧತೆಗಳು ನಡೆಯುತ್ತಿವೆ. ಸುಮಾರು 2.5 ತಿಂಗಳ ಲಾಕ್ಡೌನ್ ಬಳಿಕ ಜೂನ್ 1ರಿಂದ ದೇವಸ್ಥಾನಗಳ ಭೇಟಿಗೆ ಅವಕಾಶ ನೀಡುವುದಾಗಿ ಸರ್ಕಾರ ಹೇಳಿ ಅದಕ್ಕೆ ಪೂರಕವಾಗುವ ಮಾರ್ಗಸೂಚಿ ಬಿಡುಗಡೆಗೊಳಿಸಿತ್ತು. ಆದರೆ ಕೋವಿಡ್-19 ಸೋಂಕಿತರ ಸಂಖ್ಯೆ ಏರಿಕೆಯಾಗುತ್ತಿದ್ದ ಕಾರಣ ಆ ನಿರ್ಧಾರವನ್ನ ಮುಂದೂಡಲಾಗಿತ್ತು. ಇದೀಗ ಜೂನ್ 8ರಿಂದ ಮತ್ತೆ ದೇವಸ್ಥಾನಗಳ ಭೇಟಿಗೆ ಅವಕಾಶವನ್ನ ಕಲ್ಪಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲ ದೇವಸ್ಥಾನಗಳಲ್ಲಿ ಸಿದ್ಧತಾ ಕಾರ್ಯಗಳು ಆರಂಭವಾಗಿದೆ. ಮಂಗಳೂರಿನ ಮಹತೋಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನ, ಕುದ್ರೋಡಿ ಶ್ರೀ ಗೋಕರ್ಣನಾಥ ದೇವಸ್ಥಾನ, ರಥಬೀದಿಯ ಶ್ರೀ ವೆಂಕಟರಮಣ ದೇವಸ್ಥಾನ, ಕದ್ರಿ ಶ್ರೀ ಮಂಜುನಾಥ, ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಗಳಲ್ಲಿ ಅಗತ್ಯ ಸಿದ್ಧತೆಗಳಾಗುತ್ತಿದ್ದು, ಸರ್ಕಾರದ ನಿಯಮದಂತೆ ಅವಕಾಶವನ್ನ ನೀಡಲಾಗ್ತಾ ಇದೆ. ಇನ್ನು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇಗುಲವನ್ನ ಜೂನ್ 8ರಂದು ತೆರೆಯದಿರಲು ದೇಗುಲದ ಆಡಳಿತ ಮಂಡಳಿ ನಿರ್ಧರಿಸಿದೆ. ದೇವಸ್ಥಾನ ತೆರೆದಲ್ಲಿ ಹೆಚ್ಚಿನ ಭಕ್ತರು ಬರಲಿದ್ದು, ಆಗ ಹತೋಟಿಗೆ ತರುವುದು ಕಷ್ಟ. ದೇಗುಲ ಹೊರಬದಿ ಭಕ್ತರನ್ನ ನಿಲ್ಲಿಸುವ ವ್ಯವಸ್ಥೆಯೂ ಇಲ್ಲ. ಈಗಾಗಲೇ ಕಟೀಲು ಗ್ರಾಮ ಪಂಚಾಯತ್ ವ್ಯಾಪ್ತಿ ಕಟೀಲಿಗೆ ತಾಕಿರುವ ಎಕ್ಕಾರು ಪಂಚಾಯತ್ ವ್ಯಾಪ್ತಿಯಲ್ಲಿ ಕೊರೋನಾ ಪ್ರಕರಣ ದಾಖಲಾಗಿದೆ. ಕಟೀಲಿಗೆ ಹೊರ ರಾಜ್ಯಗಳ ಭಕ್ತರು ಬರುವುದರಿಂದ ಈ ಕುರಿತು ಯಾವ ನಿರ್ಧಾರ ಕೈಗೊಳ್ಳಬೇಕೆಂದು ಸರ್ಕಾರದಿಂದ ಸೂಚನೆ ಬಂದಿಲ್ಲ. ಹಾಗಾಗಿ ನಿಯಮಿತ ಜನರನ್ನಷ್ಟೇ ದರ್ಶನಕ್ಕೆ ಕರೆಸಿಕೊಳ್ಳಲು ತಿರುಪತಿ ದೇಗುಲದಲ್ಲಿರುವಂತೆ ಆನ್ಲೈನ್ ದರ್ಶನ ಟಿಕೆಟ್ಗಳ ಸೇವೆಯನ್ನ ಕಟೀಲಿನಲ್ಲಿ ಉಚಿತವಾಗಿ ಭಕ್ತರು ಪಡೆದುಕೊಳ್ಳುವ ವ್ಯವಸ್ಥೆಗಾಗಿ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಸದ್ಯವೇ ಕೈ ಸೇರಲಿದೆ. ಅನಂತರ ಭಕ್ತರಿಗೆ ಮಾಹಿತಿ ನೀಡಿ ಹಂತ ಹಂತವಾಗಿ ದೇಗುಲವನ್ನ ತೆರೆಯುವ ಬಗ್ಗೆ ಆಡಳಿತ ಮಂಡಳಿ ಅಭಿಪ್ರಾಯಪಟ್ಟಿದೆ. ಆದಷ್ಟು ಬೇಗ ಎಲ್ಲ ವ್ಯವಸ್ಥೆಗಳನ್ನ ಸಜ್ಜುಗೊಳಿಸಿ ದೇವಸ್ಥಾನ ತೆರೆಯಲಾಗುವುದೆಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.